ಕೋಸ್ಟಲ್ ಕನ್ನಡ ವೀಕ್ಷಿಸ್ತಾ ಇರುವ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇದೇ ಏಪ್ರಿಲ್ 14 ಗುರುವಾರದಿಂದ ಕೆಜಿಎಫ್ ಪ್ರಪಂಚದಾದ್ಯಂತ ಏಕಕಾಲಕ್ಕೆ ರಿಲೀಸ್ ಆಗಲಿದೆ. ಹೀಗಿರಬೇಕಾದ್ರೆ ಚೆನ್ನೈ ನಗರದಲ್ಲಿ ಕೆಜಿಎಫ್ ಚಿತ್ರಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಇದೆ ಅಂತ ನೋಡೋಣ. ಅದರಲ್ಲೂ ಕೆಜಿಎಫ್ ಚಿತ್ರಕ್ಕೆ ಚೆನ್ನೈ ನಗರದಲ್ಲಿನ ಮಾಯಾಜಾಲ ಚಿತ್ರಮಂದಿರದಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಇದೆ ಅಂತ ನಾವು ನೋಡೋದಾದ್ರೆ ಪ್ರತಿಯೊಬ್ಬ ಕನ್ನಡಿಗರು ಬೆಚ್ಚಿ ಬೀಳ್ತಿರ ಹಾಗೆ ಖುಷಿ ಪಡ್ತೀರಾ. ಅದಕ್ಕೆ ಕಾರಣವೂ ಇದೆ. ಅದೇನಂತ ಹೇಳಿದ್ರೆ ಮಾಯಾಜಾಲ ಚಿತ್ರಮಂದಿರದಲ್ಲಿ ಕೆಜಿಎಫ್ಗೆ ರೆಡ್ ಕಾರ್ಪೆಟ್ ಹಾಕಲಾಗಿದೆ. ಮಾಯಾಜಾಲ ಚಿತ್ರಮಂದಿರದಲ್ಲಿ ಕೆಜಿಎಫ್ ಸಿನಿಮಾ ಬೆಳ್ಳಂಬೆಳಗ್ಗೆ ನಸುಕಿನ ಜಾವ 4 ಗಂಟೆಯಿಂದ ಆರಂಭವಾಗಲಿದೆ. ಅದು ಒಂದಲ್ಲ ಎರಡಲ್ಲ, ಬೆಳಗ್ಗೆ 4 ಗಂಟೆಗೆ 14 ಪ್ರದರ್ಶನವನ್ನು ಈ ಮಾಯಾಜಾಲ ಚಿತ್ರಮಂದಿರದಲ್ಲಿ ಕೆಜಿಎಫ್ಗೆ ನೀಡಲಾಗಿದೆ. ಮಾಯಾಜಾಲ ಈ ಚಿತ್ರಮಂದಿರದಲ್ಲಿ ಒಟ್ಟು 16 ಸ್ಕ್ರೀನ್ಗಳಿವೆ. ಈ 16 ಸ್ಕ್ರೀನ್ಗಳಲ್ಲಿ ಕೇವಲ 2 ಸಿನಿಮಾ ಪ್ರದರ್ಶನ ಕಾಣಲಿದೆ. ಅದರಲ್ಲಿ ಒಂದು ಕೆಜಿಎಫ್ ಮತ್ತೊಂದು ಬೀಸ್ಟ್. ಆದರೆ ಕೆಜಿಎಫ್ಗೆ ಸಿಕ್ಕಿರುವಂತಹ ಪ್ರತಿಕ್ರಿಯೆ ಬೀಸ್ಟ್ ಸಿನಿಮಾಗೆ ಸಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಪ್ರದರ್ಶನದ ವಿಚಾರದಲ್ಲಿ ಬೀಸ್ಟ್ ಸಿನಿಮಾಗೆ ಬರೋಬ್ಬರಿಯಾದಂತಹ ಪ್ರತಿಕ್ರಿಯೆ ಮಾಯಾಜಾಲದಲ್ಲಿ ಸಿಕ್ಕಿದೆ. ಅದೇನು ದೊಡ್ಡ ಮ್ಯಾಟರ್ ಅಲ್ಲ. ಯಾಕಂತ ಹೇಳಿದ್ರೆ ತಮಿಳುನಾಡು ಆಗಿದ್ದರಿಂದಾಗಿ ಅಲ್ಲಿನ ಸಿನಿಮಾಗೆ ಅತಿ ಹೆಚ್ಚು ಪ್ರದರ್ಶನ ಕೊಡುವುದು ಸರ್ವೇ ಸಾಮಾನ್ಯ. ಆದರೆ ಇವೆರಡು ಸಿನಿಮಾವನ್ನು ತುಲನೆ ಮಾಡಿದರೆ ಕೆಜಿಎಫ್ಗೆ ಒಂದು ಕೈ ಹೆಚ್ಚು ಅನ್ನುವಂತೆ ಇಲ್ಲಿ ಪ್ರತಿಕ್ರಿಯೆ ಸಿಗ್ತಾ ಇದೆ. ಯಾಕಂತ ಹೇಳಿದ್ರೆ ಕೆಜಿಎಫ್ಗೆ ಬೆಳ್ಳಂಬೆಳಗ್ಗೆ 4 ಗಂಟೆಯಿಂದ ಪ್ರದರ್ಶನ ಆರಂಭವಾಗಿದೆ. ಆದರೆ ಬೀಸ್ಟ್ ಸಿನಿಮಾಗೆ 7:50ರಿಂದ ಬೆಳ್ಳಂಬೆಳಗ್ಗೆ ಪ್ರದರ್ಶನ ಆರಂಭವಾಗುತ್ತೆ. ಈ ಒಂದು ವಿಚಾರ ಸಾಕು ಯಾವ ಸಿನಿಮಾಗೆ ಹೆಚ್ಚು ಪ್ರತಿಕ್ರಿಯೆ ಇದೆ ಅನ್ನೋದಕ್ಕೆ. ಯಾಕಂತ ಹೇಳಿದ್ರೆ ಇಲ್ಲಿ ಮತ್ತೊಂದು ಗಮನಾರ್ಹ ವಿಚಾರ ಏನಂತ ಹೇಳಿದ್ರೆ ಕೆಜಿಎಫ್ ಸಿನಿಮಾ ಈ ಮಾಯಾಜಾಲ ಚಿತ್ರಮಂದಿರದಲ್ಲಿ ತೆರೆ ಕಾಣ್ತಾ ಇರೋದು ಅದು 4 ಭಾಷೆಯಲ್ಲಿ, ಕನ್ನಡ, ತಮಿಳು, ತೆಲುಗು ಹಾಗೆ ಹಿಂದಿ ಭಾಷೆ. ಒಟ್ಟು 46 ಪ್ರದರ್ಶನವನ್ನು ಕೆಜಿಎಫ್ ಸಿನಿಮಾಗಾಗಿ ಇಲ್ಲಿ ನೀಡಲಾಗಿದೆ. ಕನ್ನಡಕ್ಕೆ ಕೇವಲ ಒಂದೇ ಒಂದು ಪ್ರದರ್ಶನ ನೀಡಿದರೆ ಹಿಂದಿಗೆ 2 ಪ್ರದರ್ಶನವನ್ನು ನೀಡಿದ್ದಾರೆ. ಹಾಗೆ ತೆಲುಗು ವರ್ಷನ್ನ ಕೆಜಿಎಫ್ಗೆ 3 ಪ್ರದರ್ಶನವನ್ನು ನೀಡಲಾಗಿದೆ. ಇನ್ನು ತಮಿಳು ವರ್ಷನ್ನ ಕೆಜಿಎಫ್ಗೆ ಬರೋಬ್ಬರಿಯಾದಂತಹ ಪ್ರದರ್ಶನವನ್ನು ನೀಡಲಾಗಿದೆ. ಒಟ್ಟು 39 ಪ್ರತಿದಿನ 39 ಪ್ರದರ್ಶನವನ್ನು ತಮಿಳು ವರ್ಷನ್ನ ಕೆಜಿಎಫ್ಗೆ ನೀಡಲಾಗಿದೆ. ಒಟ್ಟು 45 ಪ್ರದರ್ಶನವನ್ನು ಕೆಜಿಎಫ್ಗೆ ನೀಡಿದ್ರೆ ಬೀಸ್ಟ್ ಸಿನಿಮಾಗೆ ನೀಡಿದ್ದು ಒಟ್ಟು 61 ಪ್ರದರ್ಶನ. ಅಂದ್ರೆ ಬೀಸ್ಟ್ ಸಿನಿಮಾಗಿಂತ ಕೆಜಿಎಫ್ಗೆ ಕಡಿಮೆ ಪ್ರದರ್ಶನ ಇದೆ. ಆದರೆ ಪ್ರತಿಕ್ರಿಯೆ ಯಾವ ರೀತಿ ಇದೆ ಅಂತ ನಾವು ನೋಡೋದಾದ್ರೆ ಕೆಜಿಎಫ್ಗೆನೆ ತಮಿಳುನಾಡಿನ ಮಂದಿ ಜೈ ಹೋ ಅಂದಿದ್ದಾರೆ. ಈಗಾಗಲೇ ಮೊದಲೇ ಹೇಳಿದಂತೆ ಕೆಜಿಎಫ್ ಸಿನಿಮಾಗೆ ಅರ್ಲಿ ಮಾರ್ನಿಂಗ್ ಎಷ್ಟು ಪ್ರದರ್ಶನ ಇದೆ ಅಂತ ನೀವೇ ನೋಡಿ. ಮೊದಲ ರೋದಲ್ಲಿ 8 ಪ್ರದರ್ಶನ, ಅದು 4 ಗಂಟೆಗೆ. ಅದಾದ ಬಳಿಕ ಅಂದರೆ ಯಾವ ರೀತಿ ಪ್ರತಿಕ್ರಿಯೆ ಇದೆ ಅಂತ ಹೇಳಿದ್ರೆ 4 ಗಂಟೆಗೆ ಒಟ್ಟು 4 ಪ್ರದರ್ಶನ, 4:1, 4:2, 4:3, 4:4, 4:5, 4:10, 4:15, 4:30, 5:30 ಹೀಗೆ ನಸುಕಿನ ಜಾವ ಒಟ್ಟು 13 ಪ್ರದರ್ಶನ ಸೂರ್ಯ ಹುಟ್ಟೋಕು ಮೊದಲೇ ಮಾಯಾಜಾಲ ಚಿತ್ರಮಂದಿರದಲ್ಲಿ ನೀಡಲಾಗಿದೆ. ತಮಿಳುನಾಡಿನ ರಾಜಧಾನಿ ಚೆನ್ನೈನಲ್ಲಿರುವಂತಹ ಮಾಯಾಜಾಲ ಚಿತ್ರಮಂದಿರ. ಇಲ್ಲಿ ಒಟ್ಟು 16 ಸ್ಕ್ರೀನ್ಗಳಿವೆ. ಈ 16 ಸ್ಕ್ರೀನ್ಗಳಲ್ಲಿ ಕೆಜಿಎಫ್ ಮತ್ತು ಬೀಸ್ಟ್ ಚಿತ್ರದೇ ಅಬ್ಬರ. ಬೀಸ್ಟ್ ವಿಜಯ್ ಅಭಿನಯದ ಸಿನಿಮಾ. ಇನ್ನು ಕೆಜಿಎಫ್ ನಿಮಗೆ ಗೊತ್ತಿರುವಂತೆ ಪ್ರಪಂಚದಾದ್ಯಂತ ಸದ್ದು ಮಾಡ್ತಿರುವಂತಹ ರಾಕಿ ಬಾಯ್ ಅಭಿನಯದ ಬಹುನಿರೀಕ್ಷಿತ ಸಿನಿಮಾ. ನಮ್ಮ ಒಂದು ಕನ್ನಡದ ಸಿನಿಮಾ ತಮಿಳು ಮಣ್ಣಿನಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಸಿಗ್ತಾ ಇದೆ ಅಂತ ನೀವು ನೋಡೋದು. ಇಲ್ಲಿ ಬೆಳಿಗ್ಗೆ 4 ಗಂಟೆಗೆ ಕೆಜಿಎಫ್ ಪ್ರದರ್ಶನ ಆರಂಭವಾದರೆ ಮುಗಿಯೋದು 11:59 ಕೊನೆಯ ಪ್ರದರ್ಶನ. ಅಂದ್ರೆ 12 ಗಂಟೆ ಕೇವಲ ಒಂದೇ 1 ನಿಮಿಷ ಬಾಕಿ ಇರುವವರೆಗೂ ಇಲ್ಲಿ ಪ್ರದರ್ಶನ ಆರಂಭವಾಗುತ್ತೆ. ಅಂದ್ರೆ 12 ಗಂಟೆಗೆ ಈ ಸಿನಿಮಾ ಪ್ರದರ್ಶನ ಆರಂಭವಾದ್ರೆ 3 ಗಂಟೆಗೆ ಪ್ರದರ್ಶನ ಬಿಡುತ್ತೆ. ತಿರ್ಗಾ 4 ಗಂಟೆಗೆ ವಾಪಸ್ ಪ್ರದರ್ಶನ ಆರಂಭವಾಗುತ್ತೆ. ಅಂದ್ರೆ ನೀವೇ ಊಹಿಸಿಕೊಳ್ಳಿ, ಈ ಸಿನಿಮಾ 24 ಗಂಟೆಗಳ ಕಾಲ ನಿರಂತರವಾಗಿ ರನ್ ಆಗುತ್ತೆ. ಅದು ಕರ್ನಾಟಕದಲ್ಲಿ ಅಲ್ಲ, ಬದಲಾಗಿ ತಮಿಳುನಾಡಿನ ರಾಜಧಾನಿ ಚೆನ್ನೈನ ಮಾಯಾಜಾಲ ಚಿತ್ರಮಂದಿರದಲ್ಲಿ. ಇದು ಕೇವಲ ಒಂದು ಮಾಯಾಜಾಲ ಚಿತ್ರಮಂದಿರಕ್ಕೆ ಅಷ್ಟೇ ಮೀಸಲಾಗಿಲ್ಲ. ಕೇರಳದಲ್ಲಾಗಿರ್ಬೋದು, ಹಾಗೆ ಬಂಗಾಳದಲ್ಲಿ ಆಗಿರ್ಬೋದು, ಹೀಗೆ ಒಂದಿಷ್ಟು ದೇಶದ ನಾನಾ ಸಿಟಿಗಳಲ್ಲಿ, ನಾನಾ ಭಾಗಗಳಲ್ಲಿ, ರಾಜ್ಯ ಸೇರಿದಂತೆ ರಾಜ್ಯದ ರಾಜಧಾನಿ ಆಗಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯದ ಒಂದಿಷ್ಟು ಸಿಟಿಗಳಲ್ಲಿ 24 ಗಂಟೆಗಳ ಕಾಲ ನಿರಂತರವಾಗಿ ಕೆಜಿಎಫ್ ಚಿತ್ರವನ್ನು ಪ್ರದರ್ಶನ ಮಾಡಲಾಗುತ್ತೆ. ಅದು ಎಲ್ಲವೂ ಸೋಲ್ಡ್ ಔಟ್ ಪ್ರದರ್ಶನದೊಂದಿಗೆ. ಈಗಾಗಲೇ 4 ಗಂಟೆ ಒಂದು ಪ್ರದರ್ಶನ ನೋಡೋದಾದ್ರೆ ಆಲ್ಮೋಸ್ಟ್ ಫುಲ್, ಕೇವಲ 9 ಸೀಟ್ ಅಷ್ಟೇ ಬಾಕಿ. ಇನ್ನೂ ಈ ಸಿನಿಮಾ ರಿಲೀಸ್ ಆಗೋದಕ್ಕೆ ಕೇವಲ 4 ದಿನಗಳಷ್ಟೇ ಬಾಕಿ ಇದೆ. ಈ 4 ದಿನಕ್ಕೂ ಮೊದಲೇ ಈ ಮಟ್ಟದ ಪ್ರತಿಕ್ರಿಯೆ ಸಿಗುತ್ತೆ ಅಂತ ಹೇಳಿದ್ರೆ ಇದು ಸಾಮಾನ್ಯ ವಿಚಾರವಲ್ಲ. ಇನ್ನು ಕೇವಲ 4 ದಿನ ಇರೋದು. ಈ 4 ದಿನಗಳಲ್ಲಿ ಇವಿಷ್ಟು ಸೀಟುಗಳು ಭರ್ತಿ ಆಗೋದ್ರಲ್ಲಿ ಸಂಶಯವಿಲ್ಲ. ಇದು ಕೇವಲ ಇದು ಮಾಯಾಜಾಲ ಚಿತ್ರಮಂದಿರದ ಕಥೆ ಅಷ್ಟೇ ಅಲ್ಲ,
ತಮಿಳುನಾಡಿನ ಇನ್ನಷ್ಟು ಕಡೆಗಳಲ್ಲೂ ಒಂದಿಷ್ಟು ಸೆಂಟರ್ಗಳಲ್ಲೂ ಇದೇ ಕತೆ. KGF ಚಿತ್ರಕ್ಕೆ ಅಲ್ಲಿನ ತಮಿಳುನಾಡಿನ ಜನತೆ ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ಅಂತ ಹೇಳಿದರೆ ಅದು ಊಹಿಸಲು ಅಸಾಧ್ಯ. ಇನ್ನೊಂದು ನಾವು ಕನ್ನಡ ವರ್ಷನ್ನ KGFಗೆ ನಾವು ನೋಡೋದಾದರೆ ಕನ್ನಡ ಕೂಡ ಅಷ್ಟೇ ಮುಂಭಾಗದಲ್ಲಿ ಖಾಲಿ ಇದೆ, ಹಿಂಭಾಗದ ಸೀಟುಗಳಷ್ಟೇ ಭರ್ತಿಯಾಗಿವೆ. ಇದು ಅಲ್ಲೇ ಒಂದಿಷ್ಟು ಕನ್ನಡಿಗರು ಅಲ್ಲಿ ತಮಿಳುನಾಡಲ್ಲಿದ್ದಾರೆ. ಇದು ರಿಲೀಸ್ ಆಗುವ ದಿನದಂದು ಇದು ಹೌಸ್ಫುಲ್ ಆಗಿ ಆಗುತ್ತೆ. ಇದು ಸರ್ವೇ ಸಾಮಾನ್ಯ, ಯಾಕಂತಂದರೆ ಅಲ್ಲಿರೋದು ಒಂದೇ ಪ್ರದರ್ಶನ ಆಗಿದ್ದರಿಂದಾಗಿ ತಮಿಳುನಾಡಿನ ಕನ್ನಡ ಪ್ರೇಕ್ಷಕರು ಈ ಸಿನಿಮಾಗೆ ಕನ್ನಡ ವರ್ಷನ್ನ KGFಗೆ ಬಂದೇ ಬರ್ತಾರೆ. ಅದೇನೇ ಇರಲಿ, KGF ಭಾಗ 1 250 ಕೋಟಿ ರೂಪಾಯಿಯನ್ನು ಕಲೆಕ್ಷನ್ ಮಾಡಿತ್ತು. ಆದರೆ ಈ ಸಿನಿಮಾದ ಓಟವನ್ನು ನಾವು ನೋಡ್ತಾ ಇದ್ರೆ ಇನ್ನೊಂದು 0 ಆ್ಯಡ್ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಅನಿಸುತ್ತೆ. ಅದೇನೇ ಇರಲಿ, ನಮ್ಮ ಕನ್ನಡದ ಸಿನಿಮಾ ಇಡೀ ಪ್ರಪಂಚವೇ ಕನ್ನಡ ಚಿತ್ರರಂಗದತ್ತ ತಿರುಗಿ ನೋಡುವಂತೆ ಮಾಡ್ತಿರುವಂತಹ ಸಿನಿಮಾ. ಕೆಲವೇ ಬೆರಳೆಣಿಕೆ ದಿನಗಳಲ್ಲಿ 100 ಕೋಟಿ ಕ್ಲಬ್ ಸೇರಲಿ, ಹಾಗೆ ಕೇವಲ ಕನ್ನಡ ಚಿತ್ರರಂಗ ಮಾತ್ರವಲ್ಲ ಭಾರತೀಯ ಚಿತ್ರರಂಗದ ಎಲ್ಲ ದಾಖಲೆಗಳನ್ನು ಪುಡಿ ಮಾಡಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.